ಈ ಒಂದು ಅದ್ಭುತವಾಗಿರುವಂಥ ಸೀಕ್ರೆಟ್ ರೆಸಿಪಿ ನನಗೆ ತಿಳಿಯೋ ತನಕ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಬೇಕ್ರಿಗಿಂತನೂ ರುಚಿಯಾಗಿರುವಂಥ ಸಮೋಸನ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು ಅಂತ. ಅಡುಗೆ ಬರದವರು ಕೂಡ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಸಮೋಸನ ಮಾಡಲಿಕ್ಕೆ ಒಂದು 3 ಆಲೂಗಡ್ಡೆನ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆಯೇ ಹಸಿ ಬಟಾಣಿ ಸ್ವಲ್ಪ ತಗೊಂಡಿದ್ದೇನೆ. ಮೊದಲಿಗೆ ಆಲೂಗಡ್ಡೆನ ಒಂದು ಕುಕ್ಕರಲ್ಲಿ ಹಾಕಿ ಒಂಚೂರು ಉಪ್ಪು ಹಾಕಿ ನೀರು ಹಾಕಿ ಒಂದು 3ರಿಂದ 4 ವಿಷಲ್ ಹಾಕಿ ಬೇಯಿಸ್ಕೋಬೇಕು. ಹಾಗೆಯೇ ಒಂದು ಪಾತ್ರೆಗೆ ಈ ಹಸಿ ಬಟಾಣಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ನಾವು ಬೇಯಿಸ್ಕೋಬೇಕು. ಹಸಿ ಬಟಾಣಿನ ಹಾಗೆಯೇ ಹಾಕಿದರೂ ನಡೀತದೆ, ಆದರೆ ಬೇಯಿಸ್ಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಬೆಂದಾದ ನಂತರ ಅದರ ಸಿಪ್ಪೆನ ತೆಗೆದ್ಬಿಟ್ಟು ನೀವು ಅದನ್ನ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೋಬೇಕು. ಅದರಲ್ಲಿ ನೀರಿನ ಪಸೆ ಜಾಸ್ತಿ ಇರಬಾರ್ದು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಮತ್ತೊಂದು ಸ್ವಲ್ಪ ಸಾಂಬಾರು ಪುಡಿ ಬೇಕಾದರೆ ಸೇರಿಸ್ಕೋಬೋದು. ಒಂದು ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಚಾಟ್ ಮಸಾಲ ಕೂಡ ಸೇರಿಸಿ. ಯಾಕಂತಂದರೆ ಈ ಮಸಾಲೆನ ನೀವು ಎಷ್ಟು ರುಚಿಯಾಗಿ ಮಾಡ್ತೀರಾ ಅಷ್ಟು ಸೂಪರಾಗಿ ನಮಗೆ ಸಮೋಸ ರೆಡಿಯಾಗುತ್ತೆ. ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ಆಲೂ ಸ್ಟಫನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ, ಬಿಸಿ ಮಾಡಿಕೊಂಡು. ಅದಾದ ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ್ ಅಂದರೆ ಓಮಕಾಳು ಬರುತ್ತಲ್ವ, ಅದನ್ನು ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ನಂತರ ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಶುಂಠಿ ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಕ್ಲೀನಾಗಿ ಹುರಿದ್ಕೊಳ್ಳಿ. ಇದನ್ನ ಹುರಿದಾದ ನಂತರ ನಾವು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಬೋದು. ಇದು ಆಪ್ಷನಲ್, ಬೇಕಿದ್ದರೆ ಸೇರಿಸಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಆಲೂ ಸ್ಟಫಿಂಗ್ ಏನಿರುತ್ತೆ ಅದನ್ನ ಇದಕ್ಕೆ ಹಾಕೋಬೇಕು. ಹಾಕ್ಕೊಂಡಾದ ನಂತರ ನೀವು ಬಟಾಣಿ ಕೂಡ ಸೇರಿಸಿ ಬೇಯಿಸಿಟ್ಟಿರುವಂಥದ್ದು ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ರುಚಿಯಾಗಿರುವಂಥ ಆಲೂ ಸ್ಟಫಿಂಗ್ ರೆಡಿಯಾಗಿದೆ ನೋಡಿ. ಹಾಗೆಯೇ ಒಂದು ಸ್ವಲ್ಪ ಬೇಕಾದ್ರೆ ನೀವು ಫೈನಲಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮತ್ತೆ ಚೂರು ಸೇರಿಸ್ಬೋದು, ಸೇರಿಸಿಲ್ಲದಿದ್ರೂ ತೊಂದರೆ ಇಲ್ಲ. ಅದಾದ ನಂತರ ಕೆಳಗಡೆ ಇಳಿಸಿ. ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಚಿಟಿಕೆಯಷ್ಟು ಒಂದು ಸ್ವಲ್ಪ ರುಚಿಗೆಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ, ಹಾಗೆಯೇ ಸ್ವಲ್ಪ ಓಮಕಾಳು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಒಂದು ಸ್ವಲ್ಪ ತುಪ್ಪನ ಸೇರಿಸಿ, ಹಾಗೆಯೇ ಸ್ವಲ್ಪ ಎಣ್ಣೆನ ಸೇರಿಸಿ ಒಂದು ಸರಿ ನೀವು ಕ್ಲೀನಾಗಿದ್ದನ್ನ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಎಣ್ಣೆ ಹಾಕೋದ್ರಿಂದ ಹಿಟ್ಟು ತುಂಬ ಮೆತ್ತಗೆ ಬರುತ್ತೆ, ರುಚಿ ಜಾಸ್ತಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಒಂದು ಸರಿ ಕೈಯಿಂದ ಹಿಟ್ಟನ್ನು ಒದ್ದೆ ಮಾಡ್ಕೊಂಡಾದ ನಂತರ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಫಸ್ಟ್ ಒಂದು ಸರಿ ಒದ್ದೆ ಮಾಡ್ಕೊಳ್ಳಿ, ಅದಾದ ನಂತರ ಚೆನ್ನಾಗಿ ನಾದ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಬೇಡ, ತುಂಬ ಗಟ್ಟಿ ಕೂಡ ಬೇಡ. ಹಿಟ್ಟು ತುಂಬ ಗಟ್ಟಿಯಾದರೆ ಸಮೋಸ ತುಂಬ ಗಟ್ಟಿಯಾಗುತ್ತೆ, ತೆಳ್ಳಗಾದರೆ ಸರಿಯಾಗಿ ಮಾಡೋಕ್ಕೆ ಬರಲ್ಲ. ಆದ್ದರಿಂದ ಈ ಹದಕ್ಕೆ ಕರೆಕ್ಟಾಗಿ ಹಿಟ್ಟನ್ನು ನಾದ್ಕೊಂಡು ಒಂದು 5ರಿಂದ 10 ನಿಮಿಷ ಬೇಕಾದರೆ ಬಿಟ್ಬಿಡ್ಬೋದು. ಅದಾದ ನಂತರ ನೋಡಿ, ಈ ಹಿಟ್ಟನ್ನು ತಗೊಂಡು ಉಂಡೆನ ಮಾಡ್ಕೊಳ್ಳಿ. ಉಂಡೆನ ಮಾಡ್ಕೊಂಡಾದ ನಂತರ ನಾವು ಚಪಾತಿ ಥರ ಇದನ್ನ ಲಟ್ಟಿಸ್ಕೋಬೇಕಾಗುತ್ತೆ. ಫ್ಲೋರ್ ಅಥವಾ ನಿಮ್ಮದು ಲಟ್ಟಿಸುವಂತಹ ಮನೆ ಏನಿರುತ್ತೆ ಅದಕ್ಕೊಂದು ಸ್ವಲ್ಪ ಆಯಿಲನ್ನು ಸವರ್ಕೊಂಡು ಚೆನ್ನಾಗಿ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕೋಬೋದು, ಇಲ್ದಿದ್ರೂ ನಡೀತದೆ. ಆಯಿಲ್ ಅಥವಾ ತುಪ್ಪನೂ ಹಚ್ಚಬೇಕಾದ್ರೂ ಇದನ್ನ ನೀಟಾಗಿ ಲಟ್ಟಿಸ್ಕೋಬೋದು. ತುಂಬ ತೆಳ್ಳಗೆ ಲಟ್ಟಿಸಿ, ತುಂಬ ದಪ್ಪ ಬೇಡ. ನಿಮಗೆ ತುಂಬ ತೆಳ್ಳಗೆ ಲಟ್ಸೋಕ್ಕೆ ಕಷ್ಟ ಆದರೆ ಮೀಡಿಯಮ್ ಆಗಿ ಲಟ್ಸ್ಕೊಳ್ಳಿ. ತುಂಬ ದಪ್ಪ ಆದರೂ ಚೆನ್ನಾಗಿ ಬರಲ್ಲ, ತುಂಬ ತೆಳ್ಳಗಾದರೂ ಕಷ್ಟ ಆಗುತ್ತೆ. ಅದಾದ ನಂತರ ಅರ್ಧ ಕಟ್ ಮಾಡಿಕೊಂಡು ಕೈಯಲ್ಲಿ ಈ ಥರದನ್ನ ತಗೊಂಡು ನೋಡಿ, ಹಿಟ್ಟನ್ನು ಈ ಥರ ಫೋಲ್ಡ್ ಮಾಡಬೇಕು. ಅಂದರೆ ಚಪಾತಿ ಥರ ಮಾಡಿದ್ವಲ್ವ ಅದನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದ ನಂತರ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ ನಂತರ ನೋಡಿ, ಮಿಡ್ಲಲ್ಲಿ ಈ ಥರ ಗ್ಯಾಪ್ ಇರುತ್ತಲ್ವ, ಅದಕ್ಕೆ ಈ ಆಲೂ ಸ್ಟಫನ್ನು ನಾವು ಫಿಲ್ ಮಾಡಬೇಕು. ಈ ಸ್ಟೆಪ್ಪನ್ನು ಬೇಕಾದರೆ ಕ್ಲೀನಾಗಿ ನೋಡ್ಕೊಳ್ಳಿ. ಇದನ್ನು ನೀವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಸರಿಯಾಗಿ ಬರಲ್ಲ. ಕರೆಕ್ಟಾಗಿ ಎಲ್ಲ ಕಡೆ ಲಾಕ್ ಮಾಡ್ಕೊಳ್ಳಿ. ಆಯಿಲನ್ನು ಕ್ಲೀನಾಗಿ ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ಉರಿಯನ್ನು ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡಿಕೊಂಡು ಈ ಸಮೋಸನ ಹಾಕ್ಕೊಳ್ಳಿ. 2 ಅಥವಾ 3 ಈ ಥರ ಹಾಕ್ಕೊಂಡು ನೀವು ಕಾಯಿಸ್ಕೋಬೋದು. ಮಗಿಸ್ತಾ ಇರಬೇಕಾಗುತ್ತೆ. ಒಂದು ಸರಿ ಆಯಿಲ್ ತುಂಬ ಕಾದ ನಂತರ ಆಯಿಲನ್ನು ಉರಿಯನ್ನು ಕಡಿಮೆ ಮಾಡಬೇಕು, ಇಲ್ಲದಿದ್ದರೆ ಕರಟ್ ಹೋಗುತ್ತೆ. ಸೊ ಮೀಡಿಯಮ್ ಉರಿಯಲ್ಲಿ ಇದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಒಂದು 5ರಿಂದ 6 ನಿಮಿಷ ಕಾಯಿಸಿದಾಗ ಸೂಪರ್ ಆಗಿರುವಂಥ ಸಮೋಸ ಸವಿಯಲು ರೆಡಿಯಾಗುತ್ತೆ.
ನೋಡಿ ಎಷ್ಟು ಸುಲಭವಾಗಿ ಮಾಡಿದ್ವಿ ಅಂತ. ನಾನು ಕೂಡ ಫಸ್ಟ್ ಟೈಮ್ ಇದನ್ನ ಮಾಡ್ತಾ ಇರೋದು. ನಾನು ಇಲ್ಲಿ ತನಕ ಲೈಫಲ್ಲಿ ಯಾವತ್ತೂ ಸಮೋಸನ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಮಾಡಿರೋದು. ಫಸ್ಟ್ ಟೈಮೇ ಅದ್ಭುತವಾಗಿ ಬಂತು. ಸೊ ಈ ರೆಸಿಪಿ ಇಷ್ಟ ಆದರೆ ನೀವು ಲೈಕ್ ಮಾಡಿ. ಹಾಗೆಯೇ ಇದನ್ನ ನಿಮಗೇನು ಅಂತಂದರೆ ಮಕ್ಕಳಿಗೆ ಸಾಸ್ ಜೊತೆ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಸಾಯಂಕಾಲ ಟೀ ಜೊತೆ ಕೂಡ ನಾವು ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಿಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.